ಹಲಸಿನ ಹಣ್ಣಿನಿಂದ ಇಂಧನ ತಯಾರಿಸಬಹುದು ಅನ್ನೋದನ್ನ ಕಂಡು ಹಿಡಿದು ಇದೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಯೋಜನೆಯೊಂದಿಗೆ ಗುರುತಿಸಿಕೊಂಡಿರುವ ಇಲ್ಲಿನ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ಅವಳಿ ವಿದ್ಯಾರ್ಥಿಗಳು ಶಾಲಾ ಆಡಳಿತ ಮಂಡಳಿ ಹಾಗೂ ಮಾಧ್ಯಮದವರೊಂದಿಗೆ ಸಂವಾದ ನಡೆಸಿದರು. ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯಿತು. ಶಾಲಾ ಆಡಳಿತ ಮಂಡಳಿ ಹಾಗೂ ಮಾಧ್ಯಮದವರೊಂದಿಗೆ ನಡೆದ ಈ ಸಂವಾದ ಕಾರ್ಯಕ್ರಮವನ್ನು ಶ್ರೀರಾಮಕೃಷ್ಣ ಪ್ರೌಢಶಾಲಾ ಸಂಚಾಲಕ ಕಾವು ಹೇಮನಾಥ್ ಶೆಟ್ಟಿ ಅವರು ಉದ್ಘಾಟಿಸಿ ಮಾತನಾಡಿದರು. ಈಗಾಗಲೇ ನಮ್ಮ ಶಾಲೆಯಿಂದ 22 ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಮಾರು 48 ಮಂದಿ ರಾಷ್ಟ್ರಮಟ್ಟದಲ್ಲಿ ಸಂಶೋಧನೆ ನಡೆಸಿದ್ದಾರೆ. ಇದೀಗ ಹಲಸಿನ ಹಣ್ಣಿನಿಂದ ಇಂಧನ ತಯಾರಿಕೆ ಕುರಿತು ಪ್ರಾಜೆಕ್ಟ್ ಭಾರತ ದೇಶದಿಂದ ಏಕೈಕವಾಗಿ ತನ್ನ ಶಾಲೆಯ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆಯಾಗಿದ್ದು ಅಮೆರಿಕದ ಶೆಲ್ ಕಂಪನಿ ಯೋಜನೆಯನ್ನು ಪಡೆದುಕೊಂಡು ಮುಂದಿನ ಸಂಶೋಧನೆಯಲ್ಲಿ ತೊಡಗಿಕೊಂಡಿದೆ ಎಂದು ಹೇಳಿದರು. ಇಡೀ 20 ರಾಷ್ಟ್ರಗಳು ಈ ಒಂದು ಯೋಜನೆ ಬೇರೆ ಬೇರೆ ಯೋಜನೆಗಳನ್ನು ತಯಾರಿಸಿದಲ್ಲಿ 6 ಯೋಜನೆಗೆ ಮಾತ್ರ ಮಾನ್ಯತೆ ದೊರೆತು ಅದು ಇವತ್ತು ಅದರಲ್ಲಿ ಭಾರತ ದೇಶದಿಂದ ಏಕೈಕ ಒಂದೇ ಅದು ಹಲಸಿನ ಹಣ್ಣಿನಿಂದ ಇವತ್ತು ಇಂಧನ ತಯಾರಿ ಮಾಡುವಂತ ಒಂದು ಯೋಜನೆ ಇವತ್ತು ಶೆಲ್ ಕಂಪನಿಯವರ ಮೂಲಕ ಅದಕ್ಕೆ ದೊಡ್ಡ ಮಟ್ಟದ ಒಂದು ಬೆಂಬಲ ದೊರೆತ ಕಾರಣ ಇವತ್ತು ಆ ಯೋಜನೆ ನಮ್ಮ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸುಮಾರು 2 ಕೆಜಿಯಷ್ಟು ಹಲಸಿನ ಹಣ್ಣಿನಿಂದ 250 ml ಇಥೇನ್ ಪಡೆಯಬಹುದು. ಎಲ್ಲಾ ತಳಿಯ ಹಲಸಿನ ಹಣ್ಣು ಬಳಕೆ ಮಾಡಬಹುದು, ಕೊಳೆತ ಹಣ್ಣಿನಿಂದಲೂ ತಯಾರಿಸಬಹುದು ಎಂಬುದನ್ನು ಸಾಬೀತುಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಹಲಸಿನ ಹಣ್ಣಿನ ಬಳಕೆ ಯಥೇಚ್ಛವಾಗಿ ಆಗಲಿದ್ದು ಕೊಳೆತು ಮರದಡಿ ಬಿದ್ದು ಹೋದ ಹಣ್ಣಿನಿಂದ ಸೊಳ್ಳೆ ಉತ್ಪತ್ತಿಯಾಗುವುದನ್ನು ಕಡಿಮೆ ಮಾಡಬಹುದು. ಇದಕ್ಕೆ ಈ ಯೋಜನೆ ಪೂರಕವಾಗಿದೆ ಎಂದು ಹೇಳುತ್ತಾರೆ ಪ್ರಖ್ಯಾತ್ ಹಾಗೂ ಪ್ರಣವ್. ಮುಂದಿನ ಹಂತದಲ್ಲಿ ಹಲಸಿನ ಹಣ್ಣಿನಿಂದ ಯಥೇಚ್ಛವಾಗಿ ಇಂಧನ ತಯಾರಿಸಿದಲ್ಲಿ ಹಲಸಿನ ಹಣ್ಣಿಗೆ ಬೇಡಿಕೆ ಬಂದು ರೈತರು ತಮ್ಮ ಜಮೀನಿನಲ್ಲಿ ಹಲಸಿನ ಹಣ್ಣನ್ನು ಬೆಳೆಯಲು ಸಹಕಾರಿಯಾಗಲಿದೆ. ಈ ಕುರಿತು ಸಂದೇಶವನ್ನ ಶಾಲಾ ಸಂಚಾಲಕ ಕಾವು ಹೇಮನಾಥ್ ಶೆಟ್ಟಿ ಈ ಸಂದರ್ಭ ನೀಡಿದ್ರು. ಬಳಿಕ ಪತ್ರಕರ್ತರ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರಿಸಿದ್ರು. ವೇದಿಕೆಯಲ್ಲಿ ಶಾಲಾ ಮುಖ್ಯ ಶಿಕ್ಷಕಿ ರೂಪಕಲಾ, ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾದ ಅನಿತಾ ಹೇಮನಾಥ್ ಶೆಟ್ಟಿ, ದಯಾನಂದ ರೈ, ಮನವಳಿಕೆ ಗುತ್ತು, ಕುಂಬ್ರಾ ದುರ್ಗಾ ಪ್ರಸಾದ್ ರೈ ಮೊದಲಾದವರು ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್ 24/7 ಪುತ್ತೂರು.